ಕಾಪು ಪುರಸಭೆಯಲ್ಲಿ ಇಂಜಿನಿಯರ್ ಆಗಿದ್ದು ಇದೀಗ ಪಿಡಬ್ಲ್ಯೂಡಿ ಇಲಾಖೆಗೆ ವರ್ಗಾವಣೆಗೊಂಡಿದ್ದರು. ಇದೀಗ ಯಾರದೋ ಯಾವುದೋ ಋಣಕ್ಕೆ ಬಿದ್ದವರಂತೆ ವರ್ತಿಸುತ್ತಿರುವ ಈ ಅಧಿಕಾರಿ ಫಕೀರನಕಟ್ಟೆ ಎಸ್ಟಿ ಕಾಲೋನಿಯ ಕಾಂಕ್ರೀಟ್ ರಸ್ತೆ ಅಗೆಯಲು ಮುಂದಾಗಿದ್ದು ಮಾತ್ರವಲ್ಲ, ಚರಂಡಿಯ ತ್ಯಾಜ್ಯ ನೀರನ್ನು ಪಕ್ಕದ ಕೆರೆಗೆ ಬಿಡುವ ಕಾಮಗಾರಿಯನ್ನು ಯಾರ ಗಮನಕ್ಕೂ ತಾರದೆ ನಡೆಸುತ್ತಿರುವ ಬಗ್ಗೆ ಆಕ್ಷೇಪಿಸಿ ಇದೀಗ ಕಾಮಗಾರಿಗೆ ತಾತ್ಕಾಲಿಕ ಬ್ರೇಕ್ ನೀಡಿದ್ದೇವೆ ಎಂಬುದಾಗಿ ಕಾಪು ಪುರಸಭೆಯ ಸದಸ್ಯೆ ಲೀಲಾ ಕೊಟ್ಯಾನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಿಥುನ್ ಶೆಟ್ಟಿ ಎಂಬುವರು ಕಾಪು ಪುರಸಭೆಯ ಇಂಜಿನಿಯರ್ ಆಗಿದ್ದ ಸಂದರ್ಭ ನಮ್ಮ ಈ ಎಸ್ಪಿ ಕಾಲೋನಿಯ ರಸ್ತೆ, ಚರಂಡಿ ಹಾಗೂ ಕೆರೆಯ ಸಂಪೂರ್ಣ ಕಾಮಗಾರಿಯನ್ನು ನಡೆಸಿದ್ದು, ಇದೀಗ ಅವರು ಇಲ್ಲಿಂದ ವರ್ಗಾವಣೆಗೊಂಡು ಪಿಡಬ್ಲ್ಯೂಡಿ ಇಲಾಖೆಗೆ ಸೇರಿದ್ದರಾದರೂ ಯಾವುದೋ ಖಾಸಗಿ ವ್ಯಕ್ತಿಗಳ ಋಣಕ್ಕೆ ಬಿದ್ದವರಂತೆ ವರ್ತಿಸುತ್ತಿದ್ದಾರೆ. ಪುರಸಭೆಯ ಈ ಭಾಗದ ಸಮಸ್ಯೆಯಾದ ನನ್ನ ಗಮನಕ್ಕೂ ತಾರದೆ ಏಕಾಏಕಿ ಚರಂಡಿ, ಕೊಳಚೆ ನೀರನ್ನ ಕೆರೆಗೆ ಬಿಡುವ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ದು ಮಾತ್ರವಲ್ಲ, ಎಸ್ಸಿ/ಎಸ್ಟಿ ಅನುದಾನ ಬಳಸಿ ನಿರ್ಮಿಸಿದ ಕಾಂಕ್ರೀಟ್ ರಸ್ತೆಯನ್ನ ಅಗೆದು ಚರಂಡಿ ಅಗಲೀಕರಣ ಮಾಡಲು ಮುಂದಾದ ಪಿಡಬ್ಲ್ಯೂಡಿ ಇಂಜಿನಿಯರ್ ಮಿಥುನ್ ಶೆಟ್ಟಿ ಕ್ರಮ ಸರಿಯಲ್ಲ. ಈ ಪ್ರದೇಶ ಮಲ್ಲಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದ ವೇಳೆ ಕೆರೆ ಇರುವ ಜಾಗದಲ್ಲಿ ತ್ಯಾಜ್ಯ ಶೇಖರಣಾ ಘಟಕ ಮಾಡುವುದನ್ನು ವಿರೋಧಿಸಿ ಪುರಸಭೆಯಾದ ಬಳಿಕ ಈ ಜಾಗದಲ್ಲಿ ಕೆರೆ ನಿರ್ಮಿಸಿದ್ದು ಜನರಿಗೆ ಉಪಯೋಗ ಆಗಲೆಂದು. ಆದರೆ ಇದೀಗ ಅದನ್ನ ಕೊಳಚೆ ನೀರು ಹರಿಸಿ ಹಾಳುಗೆಡುವ ಇಂಜಿನಿಯರ್ ಕ್ರಮವನ್ನ ನಾವು ವಿರೋಧಿಸುತ್ತೇವೆ. ತಕ್ಷಣವೇ ಮಾಡಿದ ಕಾಮಗಾರಿಯನ್ನ ಮುಚ್ಚಿ ಜಾಗ ಖಾಲಿ ಮಾಡದಿದ್ದಲ್ಲಿ ಇಂಜಿನಿಯರ್ ವಿರುದ್ಧ ಪ್ರತಿಭಟನೆ ನಡೆಸಬೇಕಾದೀತು ಎಂಬುದಾಗಿ ಪುರಸಭಾ ಸದಸ್ಯೆ ಲೀಲಾ ಕೋಟ್ಯಾನ್ ಎಚ್ಚರಿಸಿದ್ದಾರೆ. ಈಗ ಅವರು ತ್ಯಾಜ್ಯ ನೀರೆಲ್ಲ ಇದಕ್ಕೆ ಚರಂಡಿ ನೀರೆಲ್ಲ ಈ ಕೆರೆಗೆ ತುಂಬುವ ಹಾಗೆ ಚರಂಡಿ ಮತ್ತೆ ಮಾಡ್ತಾ ಇದ್ದಾರೆ. ಇದು ಒಳ್ಳೆ ನೀರನ್ನು ಹಾಲು ಮಾಡಲಿಕ್ಕೆ ಚರಂಡಿ ನೀರನ್ನು ಮತ್ತೆ ಚರಂಡಿ ಮಾಡಿ ಮೋರಿಯೆಲ್ಲ ಹಾಕಿ ಇದಕ್ಕೆ ಬಿಡುವ ಹಾಗೆ ಮಾಡಿ ನಮ್ಮ ಕುಡಿಯೋ ನೀರನ್ನು ಹಾಲು ಮಾಡುವ ಹಾಗೆ ಮಾಡ್ತಾರೆ. ಸುರೇಶ್ ಶರ್ಮಾ, ವಿ4 ನ್ಯೂಸ್ 24/7 ಪಡುಬಿದ್ರೆ.